ಭಾರಿ ಮಳೆಯ ಸಂದರ್ಭದಲ್ಲಿ ಮರವೂರು ಸೇತುವೆ ಕುಸಿದು ಹೋಗಿದೆ. ಮೂಲರಪಟ್ನ ಸೇತುವೆ ಅಕ್ರಮ ಗಣಿಗಾರಿಕೆಯಿಂದಾಗಿ ಬಿದ್ದು ಹೋಗಿದೆ. ಇನ್ನು ಮುಂದಿನ ಸರದಿ ಏನು ಎನ್ನುವಂತಿದೆ ಈ ಪುರಾತನವಾದ ಕಮಾನು ಸೇತುವೆ. ಅದ್ಯಾವುದಪ್ಪ ಈ ಸೇತುವೆ ಅಂತೀರಾ? ಬನ್ನಿ ಈ ಸೇತುವೆಯ ಕಥೆ ವ್ಯಥೆ ಕೇಳಿ. ಇದುವೇ ಮಂಗಳೂರು ಉಡುಪಿಯನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66 ಕೂಳೂರಿನ ಕಮಾನು ಸೇತುವೆ ಅಂತಾನೆ ಪ್ರಸಿದ್ಧಿ. ಅತ್ಯಂತ ಪುರಾತನ ಸೇತುವೆಗಳಲ್ಲಿ ಒಂದು. ಈ ಸೇತುವೆ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 38 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಈ ಸೇತುವೆಯ ತಾತ್ಕಾಲಿಕ ದುರಸ್ತಿ ಕಾಮಗಾರಿಯನ್ನೇನೋ ಮಾಡಿದೆ. ಆದರೆ ಸೇತುವೆ ಮತ್ತೆ ಅದೇ ಅಪಾಯಕಾರಿ ಸ್ಥಿತಿಗೆ ತಲುಪಿದೆ. ಹೊಂಡಗುಂಡಿ ಬಿದ್ದ ಸೇತುವೆಯಲ್ಲಿ ಸಂಚಾರ ಅಪಾಯಕಾರಿಯಾದ್ರೆ ಪಕ್ಕದ ರಾಡ್ಗಳು ಮುರಿದು ಬಿದ್ದು ಜೋಲಾಡ್ತಿವೆ. ಸೇತುವೆ ತುದಿಯಲ್ಲೇ ಪೊಲೀಸರು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ರಿಂದಾಗಿ ಭಾರೀ ತೂಕದ ಟ್ಯಾಂಕರ್ಗಳು, ಸರಕು ಸಾಗಾಟದ ಲಾರಿಗಳು ಸೇತುವೆ ಮೇಲ್ಭಾಗದಲ್ಲೇ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಳ್ತಿದೆ. ಜೊತೆಗೆ ಭಾರ ಬಿದ್ರೆ ಈ ಸೇತುವೆ ಕುಸಿಯುವ ದಿನಗಳು ದೂರ ಇಲ್ಲ. ಒಂದು ವೇಳೆ ಈ ಸೇತುವೆ ಕುಸಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಸಂಪರ್ಕದ ಪ್ರಮುಖ ಹೆದ್ದಾರಿಯ ಕೊಂಡಿ ಕಳಚಲಿದೆ ಅಂತಾರೆ ಸಾಮಾಜಿಕ ಹೋರಾಟಗಾರರು. ಈ ಕೂಳೂರು ಸೇತುವೆ ಕುಸಿಯುವ ಒಂದು ಸಾಧ್ಯತೆ ಇದೆ ಮತ್ತು ದುರ್ಬಲಗೊಂಡಿದೆ ಅಂತ ತಜ್ಞರ ವರದಿ ಬಂದು 3 ವರ್ಷ ಆಯಿತು. ಆ ಸಂದರ್ಭದಲ್ಲಿ ಅದನ್ನು ಮುಚ್ಚಬೇಕು ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರಕ್ಕೆ ತಜ್ಞರು ಸೂಚನೆ ಕೊಟ್ಟಿದ್ದರು. ಜಿಲ್ಲಾಡಳಿತಕ್ಕೂ ಕೂಡ ಆ ಕುರಿತು ನೋಟಿಸ್ಗಳು ಬಂದಿವೆ. ಆದರೆ ಪರ್ಯಾಯ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಅಪಾಯಕಾರಿಯಾದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ವಾಹನಗಳು ಓಡಾಟ ಮಾಡಲಿಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಹೊಸ ಸೇತುವೆಯ ಕಾಮಗಾರಿಗಳಿಗೆ ಸಂಬಂಧಪಟ್ಟು ಪ್ರಕ್ರಿಯೆಗಳು ಆರಂಭ ಆದರೂ ಕೂಡ ಇದು ಕುಸಿಯುವ ಒಂದು ಭೀತಿಯ ಕಾರಣಕ್ಕಾಗಿ ಅದನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡುವಂಥ ಕೆಲಸ ನಡೀತು. ಅದಕ್ಕಾಗಿ 1 ವರ್ಷದ ಹಿಂದೆ 38 ಲಕ್ಷ ರೂಪಾಯಿಯನ್ನು ಹೆದ್ದಾರಿ ಪ್ರಾಧಿಕಾರ ಖರ್ಚು ಮಾಡಿದೆ. ಆದರೆ ನಮಗೆ ಖೇದ ಅನಿಸುವಂಥದ್ದು ಮತ್ತು ಬಹಳ ಬೇಸರ ಅನಿಸುವಂಥದ್ದು, ದುರಸ್ತಿಯಾಗಿ ಇನ್ನೂ 1 ವರ್ಷ ಪೂರ್ತಿಯಾಗಿಲ್ಲ. 38 ಲಕ್ಷ ರೂಪಾಯಿಯಲ್ಲಿ ದುರಸ್ತಿ ಆದಂಥದ್ದು ಇವಾಗ ಮತ್ತೆ ಅದೇ ಸ್ಥಿತಿ ಅಥವಾ ಅದಕ್ಕಿಂತ ಕಳಪೆಯಾದಂಥ ಸ್ಥಿತಿ ಕಂಡು ಬರ್ತಾ ಇದೆ. ಮತ್ತು ಇವರೇನೋ ಅದರ ತಳಭಾಗದಲ್ಲಿ ನಾವು ರಿಪೇರಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮತ್ತೆ ಅಸ್ಥಿಪಂಜರಗಳು ನೇತಾಡಲಿಕ್ಕೆ ಆರಂಭ ಆಗಿದೆ. ಅದರ ಜೊತೆಯಲ್ಲಿ ಮೇಲ್ಭಾಗಕ್ಕೂ ಕೂಡ ತುಂಬ ಖರ್ಚು ಮಾಡಿದ್ದಾರೆ. ಅದರ ಗುಂಡಿ ಸೇತುವೆ ಮೇಲಿದ್ದಂಥ ಗುಂಡಿ ಮುಚ್ಚೋದು ಮತ್ತು ಸೇತುವೆಯನ್ನು ರಸ್ತೆಗೆ ಕನೆಕ್ಟ್ ಮಾಡುವ ಭಾಗದಲ್ಲಿದ್ದಂಥ ಗುಂಡಿಗಳನ್ನು ಮುಚ್ಚಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ. ಈಗ ಮಳೆಗಾಲಕ್ಕೆ ಮುಂಚಿತವಾಗಿಯೇ 1-2 ಅಡ್ಡ ಮಳೆಗೆ ಅಲ್ಲಿ ಹೊಂಡೆಗಳು ಬಿದ್ದಿವೆ. ಈಗ ಸಾವಿರಗಟ್ಟಲೆ ವಾಹನಗಳು 1 ಗಂಟೆಗೆ ಓಡಾಡುವಂಥ ಈ ರಸ್ತೆಯಲ್ಲಿ ವಿಪರೀತವಾದಂಥ ಇವತ್ತು ಜನದಟ್ಟಣೆ ಹೊಂಡಗುಂಡಿಯಿಂದಾಗಿ ಉಂಟಾಗಿದೆ. ವಾಹನಗಳು ಓಡಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ಆಗಿರುವಂಥ ಸಮಸ್ಯೆ ಏನಿದ್ರೆ, ಒಂದು ಕಡೆಯಲ್ಲಿ ರೋಡುಗಳು ಬ್ಲಾಕು, ಇನ್ನೊಂದು ಕಡೆ ಸಂಚಾರಕ್ಕೆ ಅಲ್ಲಿ 1 ಗಂಟೆ ಕಾಯುವ ಸ್ಥಿತಿ ಇದ್ದರೆ, ಮತ್ತೊಂದು ಕಡೆ ಈ ಕುಸಿಯುವ ಭೀತಿಯಲ್ಲಿರುವಂಥ ಸೇತುವೆ ಮೇಲೆ ಗಂಟೆಗಟ್ಟಲೆ ವಾಹನಗಳು ನಿಲ್ಲೋದ್ರಿಂದಾಗಿ ಒತ್ತಡ ಹೆಚ್ಚಾಗಿ, ತೂಕ ಹೆಚ್ಚಾಗಿ ಯಾವುದೇ ಕ್ಷಣದಲ್ಲಿ ಹೆದ್ದಾರಿಯ ಈ ಸೇತುವೆ ಕುಸಿಯಬಹುದು ಅನ್ನುವಂಥ ಆತಂಕ ಕೂಡ ನಮ್ಮನ್ನು ಕಾಡ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಅದರ ಜೊತೆಯಲ್ಲಿ ಈಗ ಅಲ್ಲೇ ಒಂದು ಪೊಲೀಸರೊಂದು ಚೆಕ್ ಪೋಸ್ಟನ್ನು ಕೂಡ ಮಾಡಿದ್ದಾರೆ, ಕೊರೋನಾ ಚೆಕ್ ಪೋಸ್ಟನ್ನು ಮಾಡಿದ್ದಾರೆ. ಅಲ್ಲಿಯೂ ಕೂಡ ವಾಹನ ತಪಾಸಣೆ ಕಾರಣಕ್ಕೆ ಇನ್ನಷ್ಟು ಅಲ್ಲಿ ಬ್ಲಾಕ್ಗಳಾಗಿ ಸೇತುವೆ ಮೇಲೆ ವಿಪರೀತವಾದಂಥ ವಾಹನ ದಟ್ಟಣೆಯ ತೂಕ ಬಿದ್ದು ಅದು ಯಾವುದೇ ಕ್ಷಣದಲ್ಲಿ ಇವತ್ತು ಕುಸಿಯಬಹುದು. ನಗರದ ಬಹುತೇಕ ಎಲ್ಲ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿದೆ. ಹೀಗಾಗಿ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲೆಡೆ ಅತ್ಯಾಧುನಿಕ ಮಾದರಿ ತಂತ್ರಜ್ಞಾನ ಬಳಸಿಕೊಂಡು ರಸ್ತೆ ನಿರ್ಮಿಸಲಾಗ್ತಾ ಇದ್ರೆ, ಮಂಗಳೂರಿನಲ್ಲಿ ಇಂಜಿನಿಯರ್ಗಳು ಯಾಕೆ ವಿಫಲ ಆಗ್ತಾ ಇದ್ದಾರೆ? ಇಲ್ಲಿನ ಅಪಘಾತಗಳಿಗೆ ಯಾರು ಹೊಣೆ? ಸರ್ವಿಸ್ ರಸ್ತೆಗಳು ಕೂಡ ಹಾಳಾಗಿದೆ, ಚರಂಡಿ ವ್ಯವಸ್ಥೆ ಇಲ್ಲ. ಇದಕ್ಕೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರರು. ನಾವು ಈ 21ನೇ ಶತಮಾನವನ್ನು ದಾಟಿ ಮುಂದೆ 19ನೇ ಶತಮಾನವನ್ನು ದಾಟಿ 20ರ ಶತಮಾನದಲ್ಲಿ ಹೊಸ ವೈಜ್ಞಾನಿಕ ಕಾಮಗಾರಿಗಳು, ಹೊಸ ಯೋಜನೆಗಳು ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಈ ಇಂಜಿನಿಯರ್ಗಳು ವಿಫಲರಾಗ್ತಾ ಇದ್ದಾರೆ? ಇಲ್ಲಿ ಬರುವಂಥ ಇಂಜಿನಿಯರ್ಗಳು ಯಾರು ಎಜುಕೇಟೆಡ್ ಅಲ್ವಾ, ಅಥವಾ ಇವರು ಏನು ಜವಾಬ್ದಾರಿ ವಹಿಸ್ತಾ ಇಲ್ಲವೋ ಅನ್ನೋಂಥ ನಾವು ಕಾಣ್ಬೋದು. ಕಳೆದ 1-2 ವರ್ಷದ ಹಿಂದೆ ಹೆದ್ದಾರಿಯಲ್ಲಿ ಡಾಮರೀಕರಣ ಅಂತ ಮಾಡಿದರು. ಈ
ಇಲ್ಲಿಂದ KPTಯಿಂದ ನಂತೂರಿನಿಂದ ಈ ಕಡೆ ಎಲ್ಲ ಡಾಮರೀಕರಣ ಮಾಡಿದರು. ಆವಾಗ ಫಸ್ಟ್ ಲಾಕ್ಡೌನ್ ಬಂತು, ಆವಾಗ ನಿಲ್ಲಿಸಿದರು. ಆಮೇಲೆ ಅದನ್ನು ಕಾಮಗಾರಿಯನ್ನು ಇಷ್ಟರವರೆಗೆ ಪೂರ್ತಿಗೊಳಿಸಿಲ್ಲ. ಕುಂಟಿಕಾನ ಫ್ಲೈಓವರ್ನ ಮೇಲೆ ಈಗಲೂ ಜಾಯಿಂಟಲ್ಲಿ ಗುಂಡಿಗಳಿದ್ದೇವೆ, ಗಾಡಿಗಳಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಸರ್ವಿಸ್ ರಸ್ತೆ ಕೂಳೂರಿನಿಂದ ಅಲ್ಲಿ ಕೊಟ್ಟಾರ ಚೌಕಿಗೆ ಹೋಗುವಂಥ ಸರ್ವಿಸ್ ರಸ್ತೆಯಲ್ಲಿ ಪ್ರತಿ ವರ್ಷ ಅಲ್ಲಿ ನೀರಿನ ಇದು ತುಂಬಿ ತುಳುಕ್ತದೆ ಮಳೆಗಾಲದಲ್ಲಿ. ಅಲ್ಲಿ ಚರಂಡಿ ಮುಚ್ಚಿ ಹೋಗಿದೆ, ದೊಡ್ಡ ದೊಡ್ಡ ಗುಂಡಿಗಳಿವೆ. ಇಲ್ಲಿ ಯಾರು ಆಡಳಿತ ಮುನ್ನಡೆಸುವವರಿಗೂ ಇಲ್ಲಿನ ಜನರ ಬದುಕಿಗೂ ಸಂಬಂಧ ಇಲ್ವಾ ಅನ್ನುವಂಥ ಪರಿಸ್ಥಿತಿ ಈಗ ವಾತಾವರಣ ಬೆಳೆದು ನಿಂತಿದೆ. ಅದು ಅಲ್ಲಿ ಒಂದು ಕಂಬಳದ ರೀತಿ ಆಗ್ತಾ ಇದೆ. ಕೂಳೂರು ಸೇತುವೆಯ ಪಕ್ಕದಲ್ಲಿ ಹೊಸದಾಗಿ 6 ಲೇನ್ನ 66 ಕೋಟಿ ರೂಪಾಯಿ ವೆಚ್ಚದ ಸೇತುವೆ ನಿರ್ಮಾಣದ ಪ್ರಸ್ತಾಪ ಪ್ರಸ್ತುತ NHAI ಪ್ರಧಾನ ಕಚೇರಿಯಲ್ಲಿದೆ. ಹೀಗಾಗಿ ಇನ್ನು ಅನುಮೋದನೆಗೊಂಡು ಹೊರಬರುವಷ್ಟರಲ್ಲಿ ಹಳೆ ಸೇತುವೆ ಕುಸಿದು ಬೀಳದೇ ಇದ್ರೆ ಸಾಕು ಅಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರು ಪ್ರಾರ್ಥನೆ ಮಾಡಬೇಕಷ್ಟೇ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.